ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿರುತ್ತೆ ಅಂದ್ಕೊಂಡು ಇವತ್ತು ನೆಕ್ಸ್ಟ್ ವ್ಲಾಗ್ ಏನಂತ ಹೇಳಿದರೆ, ನಿನ್ನೆ ಟ್ಯಾಂಕ್ ಕಟ್ಟೆಗೆ ಬಂದಿದ್ರು. ಹಾಗೆ ನಮ್ಮ ಟ್ಯಾಂಕಿಗೆ ಫುಲ್ ಕಟ್ಟಿ ಕಂಪ್ಲೀಟ್ ಆಗಿದೆ. ಇನ್ನು ಅದಕ್ಕೆ ಮಣ್ಣು ಹಾಕಲಿಕ್ಕೆ ಮತ್ತು ಸ್ವಲ್ಪ ಮೇಲೆ ಸಾರಣೆ ಮಾಡಲಿಕ್ಕೆ ಉಂಟು, ಅಷ್ಟೇ ಬಾಕಿ ಆದದ್ದು. ನಮ್ಮ ಟ್ಯಾಂಕ್ ಎಷ್ಟು ತನಕ ಆಗಿದೆ ಅಂತ ಹೇಳಿದರೆ ನೋಡ್ಬೋದು, ಇಷ್ಟೇ ಆಗಿದೆ. ತೋರಿಸ್ತೇನೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ. ಇಷ್ಟಾಗಿದೆ ಟ್ಯಾಂಕಿ. ಇನ್ನು ಇದಕ್ಕೆ ಮಣ್ಣು ತುಂಬಿಸಬೇಕು, ಇಷ್ಟು ಮಣ್ಣು ತುಂಬಿಸಬೇಕು. ನಿನ್ನೆ ಮಣ್ಣು ತೆಗೆದು ನಾನು ಈ ಕಣಿಗೆ ಹಾಕಿದೆ, ಯಾಕಂತ ಹೇಳಿದರೆ ಆ ಕಡೆ ಈ ಕಡೆ ಹಾಕಿದೆ ಸ್ವಲ್ಪ ಇದಾಗ್ತದೆ ಅಂತ ಹೇಳಿದರೆ. ನಿನ್ನೆ ಕೆಲಸ ಮಾಡಿ ಸ್ವಲ್ಪ ಕೈ ಕಾಲೆಲ್ಲ ನೋವು, ಬೆನ್ನು ಎಲ್ಲ ಅಂತೇಳಿದರೆ ಒಂದು ಫಸ್ಟ್ ಅಂತ 10 ಕಾಲು ತಂದು ಹಾಕಿದೆ ಅಲ್ಲ, ಆಮೇಲೆ ತುಂಬ ಕಷ್ಟ ಆಯಿತು, ತುಂಬ ನೋವೆಲ್ಲ ಸ್ಟಾರ್ಟ್ ಆಯಿತು. ಲಾಸ್ಟಿಗೆ ಅಂದ್ಕೊಂಡೆ ಈಗಲೇ ಸಹ ನೋವು ಸ್ಟಾರ್ಟ್ ಆಯಿತು. ಆಗ ನನಗೆ ಹೆದರಿಕೆ ಆಯಿತು, ಎಂತಾಯಿತು ಮಾರೆ ಅಂತ. ಬಟ್ ಪ್ರಾಬ್ಲಮ್ ಏನಿಲ್ಲ. ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಕೆಲಸ ಮಾಡಿದೆ. ಆಮೇಲೆ ಇದು ಒಂದು 2 ಗಂಟೆಯಲ್ಲಿ ಮುಗ್ದೋಯ್ತು. ಮತ್ತು ಅವರು ಹೋದರು. ಹಾಗೆ ಇನ್ನು ಅದಕ್ಕೆ ಇನ್ನು ಮಣ್ಣು ಹಾಕ್ಲಿಕ್ಕೆ ಉಂಟು. ಮಣ್ಣು ಆದಮೇಲೆ ಒಂದು ವೀಡಿಯೋ ಮಾಡ್ತೇನೆ. ಅದು ತನಕ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿದ. ಲವ್ ಯು ಗೈಸ್. ಜೈ ಶ್ರೀರಾಮ್.